ಲೈಟ್ ಈಟ್ಸ್ ದಿ ಕೇಕ್ ಶಾಪ್ ನೂತನ ಫ್ಯಾಕ್ಟರಿ ಔಟ್ಲೆಟ್ ಮಳಿಗೆ ಕಾವೂರು ಜಂಕ್ಷನ್ನ ಅನಂತ ಆರ್ಕೇಡ್ ವಾಣಿಜ್ಯ ಸಂಕೀರ್ಣದಲ್ಲಿ ಗುರುವಾರ ಶುಭಾರಂಭಗೊಂಡಿದೆ. ಬಜಪೆ ಬಂಟರ ಸಂಘ ಅಧ್ಯಕ್ಷ ವೇಣುಗೋಪಾಲ ಶೆಟ್ಟಿ ಅವರು ಉದ್ಘಾಟಿಸಿ, ಅಭಿವೃದ್ಧಿ ಹೊಂದುತ್ತಿರುವ ಕಾವೂರು ಪ್ರದೇಶದಲ್ಲಿ ಲೈಟ್ ಈಟ್ಸ್ ದಿ ಕೇಕ್ ಶಾಪ್ ಮಳಿಗೆ ಆರಂಭವಾಗ್ತಾ ಇದೆ. ಮಾಲಕರು ಹಾಗೂ ಸಿಬ್ಬಂದಿಯ ಪರಿಶ್ರಮದ ಮೂಲಕ ಮಳಿಗೆ ಇನ್ನಷ್ಟು ಹೆಸರು ಪಡೆಯುವ ಮೂಲಕ ಲಾಭದಾಯಕವಾಗಿ ಮುಂದುವರಿಯಲಿ ಎಂದಿದ್ದಾರೆ. ಮುಖ್ಯ ಅತಿಥಿಯಾಗಿದ್ದ ಉದ್ಯಮಿ ಅನಂತ ಕನ್ಸ್ಟ್ರಕ್ಷನ್ ಮಾಲಕ ಹರೀಶ್ ಮಲ್ಲಿ ಶುಭ ಹಾರೈಸಿದರು. ಸಂಸ್ಥೆಯ ಪಾಲುದಾರ ಸಿಎ ಸತೀಶ್ ಶೆಟ್ಟಿ ಅವರು ಮಾತನಾಡಿ, ಲೈಟ್ ಈಟ್ಸ್ನ 31 ಫ್ಯಾಕ್ಟರಿ ಔಟ್ಲೆಟ್ಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ. ಇದು ಅತಿ ಶೀಘ್ರವಾಗಿ ಬೆಳೆಯುತ್ತಿರುವ ಅತಿದೊಡ್ಡ ಬೇಕರಿ ಮಳಿಗೆಯಾಗಿದೆ. ಪಾಡುಬಿದ್ರೆಯಲ್ಲಿ 50,000 ಚದರ ಅಡಿಯ ಸಂಪೂರ್ಣ ಹವಾನಿಯಂತ್ರಿತ ಫ್ಯಾಕ್ಟರಿಯಲ್ಲಿ ಉತ್ಪನ್ನಗಳು ತಯಾರಾಗ್ತಾ ಇದೆ. ಸುಮಾರು 250 ಮಂದಿ ಕೆಲಸಗಾರರು ಕೆಲಸ ಮಾಡ್ತಾ ಇದ್ದು, ಫ್ಯಾಕ್ಟರಿ ಆರಂಭವಾದ ಮೊದಲ ದಿನದಿಂದಲೇ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುತ್ತಿದೆ ಎಂದರು. ನವದುರ್ಗ ಫುಡ್ ಪ್ರಾಡಕ್ಟ್ಸ್ ನಿರ್ದೇಶಕರಾದ ರಮೇಶ್ ಶೆಟ್ಟಿ, ಶಂಕರ್ ಶೆಟ್ಟಿ, ಗುಣಪಾಲ ಎನ್ ಶೆಟ್ಟಿ, ಸಂಜೀವ ಶೆಟ್ಟಿ, ಶ್ರೀಚಕ್ರ ನಿರ್ದೇಶಕರಾದ ಉದಯ ಶೆಟ್ಟಿ, ಸಚಿನ್ ಸಾಲ್ಯಾನ್, ಬಜಪೆ ಫ್ರಾಂಚೈಸಿ ಪಾಲುದಾರ ರಫೀಕ್, ರಾಹುಲ್ ಅಡ್ವರ್ಟೈಸ್ಮೆಂಟ್ನ ಟೈಟಸ್ ನೊರನ, ಪ್ರಮುಖರಾದ ಬಿಪಿನ್ ಜಾಕೋಬ್, ರಜತ್ ನಾಯಕ್ ಮೊದಲಾದವರಿದ್ದರು. ಕಾವೂರು ಅಂಚಿನ ಏರಿಯಾಡು ಮಸ್ತ್ ಡೆವಲಪ್ ಆವೊಂದುಂಡು. ಇಂಚಿನ ಏರಿಯಾಡು ನಿಖಲ್ನ ಈ ಕೇಕ್ ಶಾಪು ದಿನ ದಿನ ಪ್ರಗತಿನ ಕೊಂದತ್ತದು. ಒಂಜಿ ಕೇಕ್ ಶಾಪು ಉದ್ಘಾಟನೆ ಮಲ್ಪುನ ಪಂಡ ಆತು ಸುಲಭದ ಕೆಲಸ ಅತ್ತ ನಿಖಲೆಗ್ ದಯಪಂಡ ನಾನು ಐತಮ್ ಇತ್ತು ಪರಿಶ್ರಮ ಮಸ್ತ್ ಉಂಡು. ಸ್ಟಾಫ್ ಉಡ್ದು ಬತ್ತಿಂದ ಹೈಜಿನಿಕ್ ಅಂಚಿನ ಇಂಟೀರಿಯರ್ ಲೊಕ್ಯಾಲಿಟಿ నేను ಪೂರ ತೂದು ನಿಖಲು ಮಲ್ತಿದ್ದಾರೆ. ನಿಖಲ್ ಮಲ್ತಿನ ಅಂಚಿನ ಈ ಕಾರ್ಯಕ್ರಮಕ್ಕೆ ದೇವರು ಎಡ್ಡೆ ಸಪೋರ್ಟನ್ನು ಕೊಡ್ದು ನನ್ನ ದುಂಬುಗುಲ ನಾ ಭೂತೋ ನಾ ಭವಿಷ್ಯತ್ತೋ ಪಂಪಿನಂಚಿನ ನಿಖಲು ಕೇಕ್ ಶಾಪು ನನಾತ ಔಟ್ಲೆಟ್ ನಿಖಲು ದೆತ್ತೊಲ್ಲೆ ಮಲ್ಪುಲೆ ಐಟ್ ಸಕ್ಸಸ್ ಮಲ್ಪುಲೆ ನಿಖಲ್ ಒಂಜಿ ಕುಟುಂಬ ಪಂಡ ಪರಿವಾರದಕ್ಕಲು ಸೇರ್ದು ಮಲ್ಪುನಂಚಿನ ಒಂಜಿ ಬಿಸ್ನೆಸ್ದು ನಿಖಲೆಗ್ ದೇವೇರು ಎಡ್ಡೆ ಮಲ್ತು ಕೊರಡು ಅಂಚನೆ ನಿಖಲ್ನ ಮಾತ ಸಿಬ್ಬಂದಿ ವರ್ಗದಾಗಲೆಗ್ಲ ಒಂಜಿ ಒಮ್ಮತದ ಮನಸ್ಸು ಕೊರದು ಅಕ್ಕಲ್ಲ ಒಂಜಿ ಎಡ್ಡೆ ರೀತಿಲು ಕೆಲಸ ಮಲ್ತದು ಧನಿ ಅತ್ತು ಎಂಗಳೊಟ್ಟಿಗೆ ಇತ್ತಿನ ಒಂಜಿ ಪರಿವಾರ ಪಂಪಿನ ಮನಸ್ಸು ಹಾಕ್ಲಿಕ್ಕೆ ಬರ್ತದೆ. ಎಡ್ಡೆ ರೀತಿಡು ನಿಖಲ ಕೇಕ್ ಶಾಪ್ ನಡಪಾಡು 31 ಔಟ್ಲೆಟ್ಸ್ ನಮ್ಮ ಮೂಲಕ ಮಂತೊಂದುಲ್ಲ 31 ಔಟ್ಲೆಟ್ಸ್ ಇಂಗಲೈತೆ ಪೂರ ಆನಾಗ ಹಾಕೊಂಡು ಒಂದು ಒನ್ ಆಫ್ ದ ಲಾರ್ಜೆಸ್ಟ್ ಬೇಕರಿ ಬಂದು ಕೊನೊಲಿ 31 ಔಟ್ಲೆಟ್ ಇತ್ತೆ ನಾವು ಬೇತಕಲ್ದ ಎಲ್ಲದ ಇಜ್ಜಿ ಅಂಚನೆ ನಮ್ಮ ಪ್ರಾಡಕ್ಟ್ ಆಪಿನಿ 50,000 ಸ್ಕ್ವೇರ್ ಫೀಟ್ ನಮ್ಮ ಫುಲ್ಲಿ ಏರ್ ಕಂಡೀಷನ್ ಫ್ಯಾಕ್ಟ್ರಿ ಬಂದ ಅವೇ ಫ್ಯಾಕ್ಟ್ರಿ ಕಾಲೇಜಿನ 200-250 ಜನಗಳು ಕೆಲಸ ಮಾಡ್ತಾರೆ. ಹೈಜೀನಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಇತ್ತೆ ನಿಗಳು ತಗೊಂಡಿಲ್ಲ ಮಹಾರಾಷ್ಟ್ರ ಬೊಕ್ಕ ಐತೆ ಇವನ್ ಕರ್ನಾಟಕದ ಇದು ಮಸ್ತ್ ಜೋರು ಆಕ್ಟಿವಿಟಿ ಒಂದು ಹೆಲ್ತ್ ವಿಷಯ ಮಸ್ತ್ ಮಂತೊಂದಿಲ್ಲ. ಎಂಕಲು ಒಂದೇ ಎಂಕಲು ಸ್ಟಾರ್ಟ್ ಬಂದಿನ ಫಸ್ಟ್ 1.5 ಇಂಚ್ ಎಂಕಲು ಒಂದು ಮಂತೊಂದಿಲ್ಲ. ಇದರಿಂದ ದಾಲೆ ಜಿಲ್ಲೆ ಎಂಕಲ್ಲ 45 to 50 ಜನ ಖಾಲಿ ಕ್ಲೀನಿಂಗ್ ಮಾಡ್ಬಾರಲ್ಲ ಜನರು. ಆತ ಹೈಜೀನ್ ಅಟ್ಮಾಸ್ಫಿಯರ್ ಫುಲ್ಲಿ ಏರ್ ಕಂಡೀಷನ್ಡ್ ಕೇಕ್ ಬರ್ತದೆ ತಯಾರಾಪಿನ ಪೂರ ಎಂಕಲು ವಿಡಿಯೋನ ಮೂಡು ತಗೊಂಡಿಲ್ಲ.
ಮರಡಿ ನಿಗುಲು ಕಾದರ್ ಸರ್ ಒಂದು ವಿಡಿಯೋ ಮಿನಿ ಸರ್ಕ್ಯುಲ್ ಆಗ್ತೀನಿ ನಿಗುಲು ಕೇನರ್ ಐಟ್ ಕ್ಲಿಯರ್ ಕಟ್ ಬರುತ್ತೆ ಪ್ರಾಡಕ್ಟ್ಸ್ ನಿಗುಲು ತೋಪೊಡ್ಚಿ ಪ್ರಾಡಕ್ಟ್ಸ್ ಪೂರಗಲೇ ಗೊತ್ತು ಪಿಜ್ಜಾ ದಂದ ದಿಕ್ಕುನು ಕೇಕ್ ದಂದ ದಿಕ್ಕುನು ಮಾತ್ರ ಅವನು ಓಲು ನಿಗುಲು ತಯಾರು ಮಂತೊಂದುಲ್ಲಾರೆ ಐತ ವಿಡಿಯೋ ತೋಪಾಲೆ ಬಂದು ಅಂಚದೊಪ್ಪನಾಗ ಎಂಕೋಲು ಒಂದು ಏಳು ಎಡಮ ವರ್ಷದ ಇಂಚೆಗಲ್ಲ ಒಂದು ಆಕ್ಟಿವಿಟಿ ಎಂಕೋಲು ಮಂತೊಂದೇ ಉಲ್ಲ ಅಂಚದೊಪ್ಪನ ಎಂಗಳಿಗೆ ಆತ ಹೆಮ್ಮೆ ಉಂಟು ಎಂಕೋಲು ಈ ಜಾಗಗಳು ಎಂಕೋಲು ಮಂತದ್ದು ಆತ ಫ್ರೆಶ್ ಕೇಕ್ಸ್ ಎಂಕೋಲು ಹೈಜೀನ್ ಕಂಡೀಷನ್ ಕಂತು ಕೊಡೋದಿಲ್ಲ ಅಂಚೆನೆ ಇದು ಕಾವುದವರು ಬೈದ ಒಂದು ಲಾಯಕದ ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ದ ನಿಕಲ್ನ ಪೂರಗಲ್ಲ ಎಂಕಲಿಗೆ ಒಂದು ಹೆಲ್ಪ್ ನಿಕಲ್ನ ಆಶೀರ್ವಾದ ನಿಕಲ್ ಬಲೆ ಮುಂದೆ ಮನ್ಪುಲೆ ದಾದ ನಿಕಲಿಗೆ ಹೆಚ್ಚು ಕಡಿಮೆ ನಿಕಲಿಗೆ ಸಜೆಷನ್ ಮನ್ಪುಲೆ ಎಂಕೋಲು ಅವಿನ ಇಂಪ್ರೂವ್ ಮನ್ಪುವ